ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಓಕೆ, ನಿದ್ದೆಯಿಂದ ಎದ್ದಿರೋದಷ್ಟೇ ನಡಿವಾಗ ಗೊತ್ತಾ. ಒಂದ್ ವಿಡಿಯೋ ಮಾಡಾಯ್ತು, ಆಮೇಲೆ ಇನ್ನೊಂದ್ ವಿಡಿಯೋ ಮಾಡಿದೆ, ಆಮೇಲೆ ನಿದ್ದೆ ಮಾಡಿದೆ, ಇವಾಗ ಇನ್ನೊಂದ್ ವಿಡಿಯೋ ಮಾಡ್ತಾ ಇದ್ದೀನಿ. ಏನ್ ವಿಡಿಯೋ ಅಂದ್ರೆ ಇದು ಪಾರ್ಟ್ 1 ನೋಡಿಲ್ವಾ? ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ತಪ್ಪದೆ ನೋಡಿ. ಈ ವಿಡಿಯೋ ಆದ್ಮೇಲೆ ಇದು ಪಾರ್ಟ್ 2. ಅಪ್ಪ, ಅದಕ್ಕೆ ಇವತ್ತು ಕಾಲಾವಕಾಶ ಕೂಡು ಬಂತು ನೋಡಿ ಆ ವಿಡಿಯೋ ಮಾಡೋದಕ್ಕೆ. ಪಾರ್ಟ್ 2 ಅಲ್ಲಿ ವೆರಿ ಇಂಟ್ರೆಸ್ಟಿಂಗ್ ಡೈಲ್ಸ್ ಕೊಟ್ಟಿರೋದನ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ತಡ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಕೊನೆ ತನಕ ನೋಡಿ. ನಿಮ್ಮನ್ನ ನಗ್ಸೋ ಜವಾಬ್ದಾರಿ ನಂದು, ನಗೋ ಜವಾಬ್ದಾರಿ ನಿಮ್ದು, ಪ್ರೀತಿ ತೋರಿಸೋ ಜವಾಬ್ದಾರಿ ಕೂಡ ನಿಮ್ದೇ ಆಗಿರುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಡೇ ಬಂದ್ಬಿಟ್ಟು ಯಾರು ನನಗೆ ಕೊಟ್ಟಿರೋದು, ಎಂತೆಂತ ಜನರು ನನ್ನನ್ನ ಎಷ್ಟೆಷ್ಟು ಪ್ರೀತಿ ಮಾಡ್ತೀರಾ, ಯಪ್ಪಾ ದೇವ್ರೆ, ಯಾವ್ಯಾವ ರೀತಿಯ ಡೇರ್ಸ್ ಕೊಟ್ಟಿದ್ದೀರಾ. ಮೊದಲನೆಯ ಡೇರ್ ಉಪ್ಪಿನಕಾಯಿ ಚಾಕ್ಲೇಟ್. ಇದು ಎರಡನ್ನ ಒಟ್ಟಾಗಿ ತಿನ್ಬೇಕಂತೆ. ನಾನು ಮನುಷ್ಯ ನಿಮ್ ತರನೇ ಈ ತರದೆಲ್ಲ ಡೇರ್ ಕೊಟ್ಟಿದ್ದೀರಲ್ಲ, ಬಟ್ ಇಟ್ಸ್ ಓಕೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಅಮ್ಮ ಮಾಡಿರುವಂತ ಹೋಮ್ ಮೇಡ್ ಪಿಕಲ್ ಇದು. ಇತ್ತಿಂತ ಒಂದ್ ವಿಷಯ ಹೇಳ ನಿಮ್ಗೆ, ಪಿಕಲ್ ನಮ್ಮ ಹೆಲ್ತ್ ಗೆ ಒಳ್ಳೇದೇ ಅಲ್ಲ, ತಿನ್ಲೇಬಾರ್ದು. ನನ್ನ ಹಸ್ಬೆಂಡ್ MBBS ಓದ್ಬೇಕಾದ್ರೆ ಅವರಿಗೆ ಯಾವತ್ತು ಗೊತ್ತಾಯ್ತು ಪಿಕಲ್ ಅನ್ನೋದು ನಮ್ಮ ದೇಹಕ್ಕೆ ಒಳ್ಳೇದಲ್ಲ ಅನ್ನೋದು. ಅವ್ರು ಆವತ್ತಿಂದ ಇವತ್ತು ತನಕ ಒಂಚೂರು ತಿನ್ನಲ್ಲ ಪಿಕಲ್. ನಾನು ಹುಷಾರಿಲ್ಲದೆ ಇದ್ದಾಗ ಗಂಜಿ ಜೊತೆ ಅನ್ನದ ಜೊತೆ ಸ್ವಲ್ಪ ತಿಂತೀನಿ, ಬಟ್ ಅದರ್ವೈಸ್ ನಿಮ್ಗೆ ಒಂದು ಟಿಪ್, ಹೆಲ್ತ್ ಟಿಪ್, ಪಿಕಲ್ ನ ಆದಷ್ಟು ಕಮ್ಮಿ ಮಾಡಿ. ಇದು ನಮ್ಮ ಹೆಲ್ತ್ ಗೆ ಒಳ್ಳೇದು ಅಲ್ಲ. ಅಮೂಲ್ ಅವರ ಡಾರ್ಕ್ ಚಾಕ್ಲೇಟ್ ಇದೆ. ಓಕೆ, ಚಾಕ್ಲೇಟ್ ಅದ್ರ ಮೇಲೆ ಪಿಕಲ್ ಹಾಕೊಂಡು, ಪಿಕಲ್ ಅಂಡ್ ಚಾಕ್ಲೇಟ್ ಅಂತೆ. ಚಾಕ್ಲೇಟ್ ಅಂಡ್ ಪಿಕಲ್. ಮ್ಯಾಂಗೋ ಪಿಕಲ್ ಅಲ್ಲ, ರುಚಿಯಾಗಿರುತ್ತೆ. ಚಾಕ್ಲೇಟ್ ಬೇಡ ಆಯ್ತು. ಖರಾಬ್ ಆಗಿದೆ, ತುಂಬಾನೇ ಖರಾಬ್ ಆಗಿದೆ. ಉಪ್ಪಿನಕಾಯಿ ರುಚಿನೂ ಹೋಯ್ತು, ಈ ಕಡೆ ಚಾಕ್ಲೇಟ್ ರುಚಿನೂ ಹೋಯ್ತು. ಪಾಸ್. ಡೇ 2 ಏನು ಅಂತ ನೋಡೋಣ. ನನ್ ಅಮ್ಮನ್ ಸೀರೆ ಚೆನ್ನಾಗಿದ್ಯಾ? ಏನಿದು ಒಳ್ಳೆ ಜಾಗ್ತಾ ಇದೆ. ಸೊ ಡೇರ್ ಏನು ಅಂದ್ರೆ, ನೆಕ್ಸ್ಟ್ ಡೇರ್ ಏನು ಅಂದ್ರೆ, 30 ಸೆಕೆಂಡ್ ಒಳಗಡೆ ಲೈಫ್ ಅಲ್ಲಿ ಯಾವ ಕೆಲಸನೂ ಮಾಡೋದಕ್ಕಾಗಲ್ಲ. ಆ ತರದ ಇರುವಂತ ಆ ಒಂದು 30 ಸೆಕೆಂಡ್ ಒಳಗಡೆ ನಾನು ಈ ಸೀರೆ ನೋಡ್ಕೋಬೇಕು ಅಂತೆ. ಓ ಗಾಡ್, ಟ್ರೈ ಮಾಡ್ತೀನಿ. ಓ ಲೆಟ್ಸ್ ಸ್ಟಾರ್ಟ್. ನಿಜ ಹೇಳ 40 ಸೆಕೆಂಡ್ ತಗೊಂಡೆ. ಫೈನಲಿ ಸೀರೆ ಹಾಕೊಂಡಿದ್ದೀನಿ. ಲೈಫ್ ಅಲ್ಲಿ ಫಸ್ಟ್ ಟೈಮ್ 40 ಸೆಕೆಂಡ್ ಒಳಗಡೆ ಸೀರೆ ಹಾಕ್ಬೇಕು ಅಂದ್ರೆ ಈ ವಿಡಿಯೋನ ತಪ್ಪದೆ ನೋಡಿ. ಸಾರಿ ಚೆನ್ನಾಗಿದ್ಯಪ್ಪ, ನನ್ಗೆ ಸೀರೆ ಬೇಕು. ಅಮ್ಮಂಗೆ ಹೇಳ್ತೀನಿ ನನ್ಗೆ ಸೀರೆ ಬೇಕು. ಈ ಕಡೆ ನೋಡಿದ್ರೆ ಆಕಾಶ್ ಸ್ಕೈ ಬ್ಲೂ, ಈ ಕಡೆ ನೋಡಿದ್ರೆ ಗ್ರೀನ್. ನಾನ್ ತಗೊಂಡ್ ಹೋಗ್ತೀನಿ, ನನಗ್ ಬೇಕು. ಚಾಲೆಂಜ್ ಮಾಡಿ ನೋಡಿ, ಒಂದು ಅಡ್ವಾಂಟೇಜ್ ಆಯ್ತು. ನೆಕ್ಸ್ಟ್ ಡೇ ಬಿಗ್ ಬಾಸ್ ಅಲ್ಲಿ ಇತ್ತೀಚೆಗೆ ಅವ್ರು ಮಾಡಿದ್ರು, ಅಂಡ್ ಈ ಟಾಸ್ಕ್ ಮಾಡಿದ್ಮೇಲೆ ದಿವ್ಯಾ ಹುಡುಗ ಅವರು ಕ್ಯಾಪ್ಟನ್ ಆದ್ರು. ಸೊ ನನಗೆ ಬಂದಿರುವಂತ ಟಾಸ್ಕ್ 30 ಟಿ ಶರ್ಟ್ಸ್ ಹಾಕ್ಬೇಕು. ಒಂದ್ ಆಲ್ರೆಡಿ ಹಾಕಿದೀನಿ, ಅದ್ರ ಮೇಲೆ ಇನ್ನ 29 ಹಾಕ್ಬೇಕು. ಇದನ್ನ ಹಾಕೋದಕ್ಕೆ ಎಷ್ಟು ಟೈಮ್ ತಗೋತೀನಿ ಅಂಡ್
ಹಾಕ್ಬಿಟ್ಟು ಹೇಗ್ ಕಾಣ್ತೀನಿ ಪ್ರತಿಯೊಂದು ನೋಡ್ತೀರಾ. ಸೊ ಲೆಟ್ಸ್ ಬಿಗಿನ್. ನನ್ನ ಜಿಮ್ ಔಟ್ಫಿಟ್ಸ್ ನನ್ನ ಮನೇಲಿ ಹಾಕೋ ಬಟ್ಟೆ ಎಲ್ಲಾನು ಇದೆ. ಒಟ್ನಲ್ಲಿ ಎಲ್ಲ ಹಾಕೋತಾ ಇದ್ದೀನಿ. ಇನ್ನ ಇದೆ, ತುಂಬಾ ಹಾಕ್ಬೇಕು. ಈ ಕೈ ಸಖತ್ ನೋವು ಆಗ್ತಾ ಇದೆ. ತೊಟ್ಟಿ ಇದೆ, ಇದೆಲ್ಲ ಆದ್ರೆ ತೊಟ್ಟಿ ಆಗುತ್ತೆ. ಐ ಆಮ್ ವಿಲನ್. ಆಲ್ರೈಟ್, ನೀವ್ ಕೊಟ್ಟಿರೋ ಟಾಸ್ಕ್ ಕಂಪ್ಲೀಟ್ ಮಾಡಿದೀನಿ. 30 ಟೀ ಶರ್ಟ್ಸ್ ಹಾಕೊಂಡಿದೀನಿ. 30 ಟೀ ಶರ್ಟ್ಸ್ ಇದ್ರಲ್ಲಿದೆ. ನನಗೆ ಇವಾಗ ಅನ್ನಿಸ್ತಾ ಇದೆ, ಪಾಪ ಬಿಗ್ ಬಾಸ್ ಅಲ್ಲಿ 68 64 ಏನೋ ಹಾಕಿದ್ದಾರೆ. ಹೇಗಪ್ಪ ಹಾಕಿದ್ದಾರೆ ಅಂತ. ನೆಕ್ಸ್ಟ್ ಡೇರ್ ಏನ್ ಗೊತ್ತಾ, ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ. ನಾನು ಯಾರಾದ್ರೂ ಒಂದು ಫ್ರೆಂಡ್ ಕಾಲ್ ಮಾಡ್ಬಿಟ್ಟು ತುಂಬಾನೇ ಲೈಫ್ ಅಲ್ಲಿ ಬೇಜಾರಾಗಿದೆ ಅನ್ನೋ ತರ ಆಕ್ಟ್ ಮಾಡ್ಬೇಕಂತೆ, ಓಕೆನಾ? ಬಟ್ ನಾನ್ ಯಾರಿಗೆ ಕಾಲ್ ಮಾಡ್ತೀನಿ ಗೊತ್ತಾ? ಮಾಮೂಲಿ ಯಾರೋ ಫ್ರೆಂಡ್ ಕಾಲ್ ಮಾಡಿದ್ರೆ ನಿಮ್ಗೆ ಯಾರಂತ ಗೊತ್ತಿರುತ್ತಾ? ಯೂಟ್ಯೂಬರ್ ಫ್ರೆಂಡ್ಗೆ ಕಾಲ್ ಮಾಡ್ತೀನಿ. ಯಾರು ಅಂತ ನೀವು ಗೆಸ್ ಮಾಡಿ. ಐ ಹೋಪ್ ರಿಸೀವ್ ಮಾಡ್ತಾರೆ. ಐ ರಿಯಲಿ ಹೋಪ್. ನೀವು ಕರೆ ಮಾಡುತ್ತಿರುವ ಸಂಖ್ಯೆ ನೆಟ್ವರ್ಕ್ ಕವರೇಜ್ ಪ್ರದೇಶದಿಂದ ಹೊರಗಿದೆ. ದಯವಿಟ್ಟು ನಂತರ ಪ್ರಯತ್ನಿಸಿ. ನಂಬರ್ ಯು ಕಾಲಿಂಗ್ ಇಸ್ ಕರೆಂಟ್ಲಿ ಸ್ವಿಚ್ಡ್ ಆಫ್. ಪ್ಲೀಸ್ ರಿಸೀವ್ ಮಾಡು. ಹಾಯ್ ಸ್ಫೂರ್ತಿ. ಹಾಯ್. ಬಿಸಿನಾ? ಇಲ್ಲ ನಾನು ಸುಮ್ಮನೆ ರೀಲ್ಸ್ ನೋಡ್ತಿದ್ದೆ. ಅದೇ ನಾನ್ ನಿನ್ನೆ ಏನಿದು ಅದು ಬೇರೆ ಅನ್ನೋನ್ ನಂಬರ್. ನಾನ್ ಫೋನ್ ಹಾಕಲ್ಲ, ಅದ್ರಲ್ಲಿ ಅನ್ನೋನ್ ನಂಬರ್ ಕಾಲ್ ಬಂತು. ಫುಲ್ ಭಯ ಆಗೋಯ್ತು. ಬೆಳಗ್ಗೆನೆ ಸ್ಪಾನ್ಸರ್ ಅಂತ ಅದು ಕಾಲ್ ಮಾಡಿದ್ರು. ಸೊ ಲೈಕ್ ಅದಕ್ಕೆ ನಂಬರ್ ಕೊಟ್ಟಿದ್ದೆ ನಾನು ಮೇಲ್ ಅಲ್ಲಿ. ಸೊ ದೆನ್ ಏನಾಯ್ತು ಅಂದ್ರೆ ಇವ್ರೇನೋ ಅನ್ಕೊಂಡು ನಾನು ರಿಸೀವ್ ಮಾಡ್ದೆ. ದೆನ್ ಐ ಕಟ್ ಅಂದ್ಮೇಲೆ ಸರಿ ಆಯ್ತು, ಇವ್ರು ಬೇಡ ನನ್ಗೆ ಅನ್ಕೊಂಡು ಕಟ್ ಮಾಡಿ ಹಾಕ್ಬಿಟ್ಟೆ. ಇವಾಗ ನೋಡಿದ್ರೆ ನೀವು ನಿಮ್ ಕಾಲಿಂದ ಬಂತಲ್ಲ. ಅದೇ ಸ್ವಲ್ಪ ನಾನು ಫ್ರ್ಯಾಂಕ್ ಆಗಿ ಹೇಳ್ತೀನಿ, ಬೇಜಾರು ಮಾಡಬಾರ್ದು. ನಾನು ನಿನ್ನೆ ಅದೇ ಯೂಟ್ಯೂಬಲ್ಲಿ ಒಂದು ಪೋಸ್ಟ್ ಹಾಕಿದ್ನಲ್ಲ, ಎಲ್ಲರೂ ನನಗೆ ಪರ್ಸ್ನಲ್ ಆಗಿ ಮೆಸೇಜ್ ಮಾಡಿ ಅಂತ. ಅದರಲ್ಲಿ ಒಬ್ರು ಅದೇ ಹೇಳಿದ್ರಲ್ಲ, ಸ್ಫೂರ್ತಿಗೆ ಮೆಸೇಜ್ ಮಾಡೋದಕ್ಕೆ ಹೇಳಿ ಅಂತ. ಅದೇ ರೀತಿ ಇನ್ನೊಬ್ರು ಸಬ್ಸ್ಕ್ರೈಬರ್ ನನಗೆ ಮೆಸೇಜ್ ಮಾಡಿದ್ರು. ಯಾರಂತ ಗೊತ್ತಿಲ್ಲ, ಅವರ ಸಿಸ್ಟರ್ ಯಾರೋ ನಿಮ್ಮ ಕ್ಲಾಸ್ಮೇಟ್ ಅಂತೆ. ಶಿ ವಾಸ್ ಲೈಕ್, ಸ್ಫೂರ್ತಿಗೆ ನಿಜವಾಗ್ಲೂ ನೀವಂದರೆ ಇಷ್ಟ ಇಲ್ಲ ಅಂತೆ, ನಿಮ್ಮ ಬಗ್ಗೆ ಏನೆಲ್ಲ ಬೇಡ್ದಿರೋದೆಲ್ಲ ಮಾತಾಡ್ತಾರೆ, ಸುಮ್ಮನೆ ಆ ವಿಡಿಯೋ ಒಂದು ಮಾಡಿದ್ದಾರೆ ಅಷ್ಟೇ ನಿಮ್ಮ ಜೊತೆ, ಹಾಗೆಲ್ಲ ತುಂಬ ಮೆಸೇಜ್ ಕಳ್ಸಿದ್ರಪ್ಪ. ಪ್ರೂಫ್ ಎಲ್ಲ ತೋರಿಸ್ಬಿಟ್ಟು ಕಳ್ಸಿದ್ರು. ಹೆಸರು ದಿವ್ಯಾ ಅಂತ. ದಿವ್ಯಾನಾ? ಅವ್ರ ಅಕ್ಕ ನನ್ನ ಕ್ಲಾಸ್ಮೇಟ್ ಹೆಸರು? ಅವ್ರ ಅಕ್ಕನ ಕ್ಲಾಸ್ಮೇಟ್ ಹೆಸರು ನಾನು ಅದೆಲ್ಲ ಕೇಳೋದಕ್ಕೆ ಹೋಗಿಲ್ಲ. ಬಿಕಾಸ್ ನನಗೆ ಮೊದಲೇ ಕೇಳಿ ಹೊಟ್ಟೆ ಒಂದು ಉರಿತು, ಟೆನ್ಷನ್ ಆಯ್ತು, ಸಿಟ್ಟು ಬಂತು. ಸ್ಫೂರ್ತಿ ಈ ತರ ಕಾಲ್ ಮಾಡ್ಬೇಕಾಗಿತ್ತು. ಸ್ಫೂರ್ತಿ ಹತ್ರ ಮಾತಾಡೋದೇ ಬೇಡ, ವಿಡಿಯೋ ನಾನು ಡಿಲೀಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಸರಿ ಏನೋ ಬೇಡ, ಒಂದ್ಸತಿ ಕೇಳ್ತೀನಿ ಅಂತ ಇವಾಗ ಫೋನ್ ಮಾಡಿದೀನಿ. ಅಪ್ಪ ಯಾಕೆ ಸ್ಫೂರ್ತಿ ಈ ತರ? ಹಿಂದೆ ಒಂದು ನಾನ್ ಮಾತಾಡ್ತೀನಾ ನಿಮ್ ಬಗ್ಗೆ? ಇಲ್ಲ, ಮಾತಾಡ್ತಾರೆ. ಬಟ್ ಡೋಂಟ್ ಲಾಫ್ ಯಾ ಸ್ಫೂರ್ತಿ, ನನಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ? ಪ್ರಾಮಿಸ್ ನಾನು ಹಿಂಗೆಲ್ಲ ಮಾತಾಡಲ್ಲ. ನಾನು ಏನಾದ್ರು ನಿಮ್ಗೆ ಹೇಳ್ತೀನಿ ತಾನೆ. ಅಲ್ಲ
ಅಯ್ಯೋ ನಾನು ಈ ತರ ಎಲ್ಲ ಮಾಡಲ್ಲ. ಅಲ್ಲ ಸ್ಫೂರ್ತಿ, ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಯಾರಾದ್ರೂ ಒಪ್ಕೋತಾರ ಓ ನಾನು ಈ ತರ ಮಾಡ್ತೀನಿ ಅಂತ? ಯಾರು ಒಪ್ಕೊಳ್ಳಲ್ಲ ಅಲ್ವಾ ಸ್ಫೂರ್ತಿ? ನಾನ್ ಒಪ್ಕೊಂತೀನಿ, ಹಂಗೇನಾದ್ರು ಮಾಡಿದ್ರೆ. ನಾನ್ ಹಂಗೆಲ್ಲ ಏನು ಮಾಡಿಲ್ಲ. ಎಲ್ಲ ದಿವ್ಯಾ ಅಂತ ಯಾರು ಇಲ್ವಲ್ಲ, ನನ್ ಫ್ರೆಂಡ್ಸ್ ಎಲ್ಲರೂ ಆಕ್ಚುಲಿ ಎಲ್ಲ ನನ್ ಮೋಸ್ಟ್ ಆಫ್ ದ ಫ್ರೆಂಡ್ಸ್ ಒಬ್ಬೊಬ್ರೆ ಮಕ್ಳು. ಪ್ಲೀಸ್ ನನ್ ಮುಂದೆ ಬಂದ್ ಹೇಳಿದ್ರೆ ಓಕೆ, ಅತಿ ಇನ್ನೊಬ್ರ ಹತ್ರ ಹೋಗಿ ಹೇಳೋದು ಏನದ್ ಬುದ್ಧಿ ಎಲ್ಲಾರ್ಗು ಆತರ? ಹಲೋ, ನೀವ್ ಯಾಕೆ ಟೆನ್ಷನ್ ತಗೊಂತ ಇದ್ದೀರಾ? ಮತ್ ನಾನ್ ಟೆನ್ಷನ್ ತಗೊಂಡೇನು ಡ್ಯಾನ್ಸ್ ಮಾಡ್ಬೇಕಾ? ಇಲ್ಲ, ನಾನ್ ಹಿಂಗೆಲ್ಲ ಮಾತಾಡ್ತೀನ? ಅಯ್ಯೋ, ನಾನೊಬ್ರು ಸಂತೆಕ್ ಹೋಗಲ್ಲ. ನನ್ನ ಹತ್ರ ಬಂದ್ರೆ ಉಲ್ಲು ಬನಾಯ ಉಲ್ಲು ಬನಾಯ ಗೊತ್ತು. ನೋ ಚಾನ್ಸ್ ಆಯ್ತಾ? ಐ ಗೆಸ್ ದಿಸ್ ಅಂತೆ ಸ್ಫೂರ್ತಿ. ನಾನು ಹಂಗೆಲ್ಲ ಮಾಡೋದೇ ಇಲ್ಲ ಅಲ್ವಾ ಅಂತ. ಓಹೋ, ನನಗೆ ಡೇರ್ ಕೊಟ್ಟಿದ್ದಾರೆ, ಕಾಲ್ ಅ ಫ್ರೆಂಡ್ ಅಂಡ್ ಆಕ್ಟ್ ಆಸ್ ಇಫ್ ಯು ಆರ್ ಡಿಸಪಾಯಿಂಟೆಡ್ ಅಂತೆ. ಸೊ ನಾನು ಏನ್ ಟಾಪಿಕ್ ತಗೊಳ್ಳಿ? ಅದೇ ನನ್ ಫ್ರೆಂಡ್ ದಿವ್ಯಾ ಅಂತ ಯಾರು ಇಲ್ಲ. ಓಕೆನಾ? ಓಕೆ, ಸೊ ಜೋರಾಗ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಹಾಯ್ ಹಲೋ ಅಂತ ಒಂದು ವಿಶ್. ಹಲೋ, ಹೇಗಿದ್ದೀರಾ ಎಲ್ಲರೂ? ನಾನು ಸ್ಫೂರ್ತಿ. ಸ್ಫೂರ್ತಿ ಫೂಲ್ ಆಗ್ಬಿಟ್ರು. ಸ್ಫೂರ್ತಿ ಇದು ನಿಮ್ ಸ್ಫೂರ್ತಿ. ಫೈನಲಿ ಕೊನೆಯ ಡೇರ್, ಅದೇನು ಗೊತ್ತಾ, ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸೋಷಿಯಲ್ ಮೀಡಿಯಾ ಚಾಲೆಂಜ್ ಆಗಿತ್ತು. ಈ ಡೇರ್ ನ ಇದೀಗ ನಾನ್ ಮಾಡ್ತಾ ಇದ್ದೀನಿ ಲೈಫ್ ಅಲ್ಲಿ ಮೊದಲನೇ ಬಾರಿಗೆ. ಸೊ ಕೊನೆಯ ಫನ್ ಚಾಲೆಂಜ್ ನೋಡಿ. ಐಸ್ ಬಕೆಟ್ ಚಾಲೆಂಜ್. ಬೆಳಿಗ್ಗೆ ಇಟ್ಟಿದೀವಿ ಫ್ರಿಜ್ ಅಲ್ಲಿ, ಇವಾಗ ಐಸ್ ಪೀಸ್ ಆಗೋಗಿದೆ. ನನಗೆ ಕೋಲ್ಡ್ ಇತ್ತು, ಫೀವರ್ ಇತ್ತು, ಸೊ ತಲೆ ಮೇಲೆ ಹಾಕಲ್ಲ, ಮೈಗ್ ಮಾತ್ರ ಹಾಕೋತೀನಿ. ಓಕೆನಾ? ನಿಮ್ಗೋಸ್ಕರ. ಜೂಮ್ ಅನ್ನತ್ತಲ್ಲ, ಅಂಡ್ ಮಳೆ ಬೇರೆ ಬರ್ತಾ ಇದೆ, ಸೊ ಸಕ್ಕತ್ತಾಗಿದೆ. ಓಕೆ, ಆರ್ ಯು ರೆಡಿ? ಇದು ಮಾಡೋದಕ್ಕೆ ಆಸೆ ಇದೆಯಾ? ಬಟ್ ಮಾಡ್ಲೇಬೇಕಾಗಿದ್ಯಾ? ಬನ್ನಿ ಸ್ಟಾರ್ಟ್ ಮಾಡೋಣ. ಚಳಿ ಆಯ್ತು. ಇಷ್ಟಿಷ್ಟು ದೊಡ್ಡ ದೊಡ್ಡ ಐಸ್ ಪೀಸ್. ಫಾಲೋ ಮೀ. ಐ ಹೋಪ್ ನಿಮ್ಮೆಲ್ಲರಿಗೂ ಒಂದು ವಿಡಿಯೋ ಇಷ್ಟವಾಗಿರುತ್ತೆ ಅಂಡ್ ನಕ್ಕಿದೀರಾ, ನಿಮ್ಮನ್ನ ನಗ್ಸಿದ್ದೀನಿ, ನೀವು ಬೇಜಾರನ್ನೆಲ್ಲ ಮರ್ತು ಆದಷ್ಟು ನಕ್ಕಿದೀರಾ ಈ ವಿಡಿಯೋ ನೋಡ್ತಾ ನೋಡ್ತಾ. ಸೊ ಏನ್ ಮಾಡ್ಬೇಕು, ಪ್ರೀತಿ ಸದಾ ಹೀಗೆ ಇರಲಿ, ನಿಮ್ಮ ಕರೆಂಟಿನ ಪ್ರೋತ್ಸಾಹಿಸಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಲಾಟ್ಸ್ ಆಫ್ ಲವ್. ಟಾಡಾ.